ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಹಲವು ಬಡ ಕುಟುಂಬಗಳು ಒಪ್ಪತ್ತಿನ ಊಟಕ್ಕೂ ಪರಿತಪಿಸಿವೆ. ಉದ್ಯೋಗವಿಲ್ಲದೆ ಇರುವ ಈ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ಹಲವು ಯೋಜನೆಗಳನ್ನು ನೀಡುತ್ತಿರುವ ಪರಿಣಾಮ ಈ ಕುಟುಂಬಗಳು ಜೀವಂತವಾಗಿದೆ. ಜನರ ಪರಿಸ್ಥಿತಿ ಇದಾಗಿದ್ರೆ ಪ್ರಾಣಿಗಳ ಪರಿಸ್ಥಿತಿಯಂತೂ ಹೇಳತಿರದು. ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಆಹಾರದ ಸಮಸ್ಯೆ ಸ್ವಾಭಾವಿಕವಾಗಿ ಉದ್ಭವಿಸಿದೆ. ಅದರಲ್ಲೂ ಬೀದಿ ನಾಯಿಗಳ ಸ್ಥಿತಿಯಂತೂ ಚಿಂತಾಜನಕವಾಗಿದ್ದು, ಹೋಟೆಲ್ ಸೇರಿದಂತೆ ಯಾವುದೇ ಆಹಾರ ಪೂರೈಕೆಯ ವ್ಯವಸ್ಥೆಗಳು ಇಲ್ಲದ ಕಾರಣ ಬೀದಿ ನಾಯಿಗಳು ಆಹಾರಕ್ಕಾಗಿ ಹಾತೊರೆಯುತ್ತಿರುವುದು ಸಾಮಾನ್ಯವಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಲ್ಲಿ ನಾಯಿಗಳಿಗೆ ಲಾಕ್ಡೌನ್ನಿಂದ ಆಹಾರದ ಸಮಸ್ಯೆ ಕಾಡಿಲ್ಲ. ಹೇಗೆ ಹೇಳ್ತೀವಿ ಈ ಸ್ಟೋರಿ ನೋಡಿ. ಲಾಕ್ಡೌನ್ ಘೋಷಣೆಯಾದ ಬಳಿಕ ಕೂಲಿ ಸೇರಿದಂತೆ ಇತರ ಸಣ್ಣ ಪುಟ್ಟ ಕೆಲಸ ನಿರ್ವಹಿಸಿ ಬದುಕು ಸಾಗಿಸುತ್ತಿದ್ದ ಕುಟುಂಬಗಳಿಗೆ ತೊಂದರೆಯಾಗಿದೆ. ಸರಿಯಾದ ಉದ್ಯೋಗವಿಲ್ಲದ ಕಾರಣ ಊಟಕ್ಕೆ ಗತಿಯಿಲ್ಲದೆ ಹಲವು ಕುಟುಂಬಗಳು ಒಪ್ಪತ್ತಿನ ಊಟಕ್ಕಾಗಿಯೂ ಪರದಾಡಿದಂತಹ ಘಟನೆಗಳು ನಡೆದಿವೆ. ಸರ್ಕಾರ ಇಂತಹ ಕುಟುಂಬಗಳಿಗಾಗಿ ಇದೀಗ ವಿವಿಧ ರೀತಿಯ ಸವಲತ್ತುಗಳನ್ನು ಒದಗಿಸುವ ಕಾರಣಕ್ಕಾಗಿ ಈ ಕುಟುಂಬಗಳು ಬದುಕುಳಿದಿವೆ. ಜನರ ಪರಿಸ್ಥಿತಿ ಇದಾಗಿದ್ರೆ ಇನ್ನು ಪ್ರಾಣಿಗಳ ಸ್ಥಿತಿಯನ್ನೇ ಕೇಳೋರೇ ಇಲ್ಲ. ಮನುಷ್ಯನ ಅತ್ಯಂತ ಪ್ರೀತಿಪಾತ್ರವಾದ ನಾಯಿಗಳಿಗೂ ಕೊರೋನಾ ಲಾಕ್ಡೌನ್ ಬಿಸಿ ತಟ್ಟಿದೆ. ಅದರಲ್ಲೂ ಬೀದಿ ನಾಯಿಗಳಿಗೆ ಸರಿಯಾದ ಆಹಾರದ ವ್ಯವಸ್ಥೆ ಇಲ್ಲದ ಕಾರಣ ನಾಯಿಗಳು ಆಹಾರಕ್ಕಾಗಿ ಅಲೆದಾಡುತ್ತಿರುವ ದೃಶ್ಯಗಳು ಎಲ್ಲೆಡೆ ಕಂಡುಬರ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಲ್ಲಿರುವ 150ಕ್ಕೂ ಮಿಕ್ಕಿದ ಬೀದಿ ನಾಯಿಗಳಿಗೆ ಲಾಕ್ಡೌನ್ನಿಂದ ಯಾವುದೇ ಸಮಸ್ಯೆಯಾಗಿಲ್ಲ. ಸಮಯಕ್ಕೆ ಸರಿಯಾಗಿ ಈ ನಾಯಿಗಳು ಇದ್ದಲ್ಲಿಗೆ ಆಹಾರ ಪೂರೈಕೆಯಾಗ್ತಾ ಇದೆ. ಹೌದು, ಈ ರೀತಿ ನಾಯಿಗಳಿಗೆ ಆಹಾರ ಪೂರೈಕೆ ಮಾಡುತ್ತಿರುವವರು ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷ ರಾಜೇಶ್ ಬನ್ನೂರು ಅವರು. ಪುತ್ತೂರು ನಗರಸಭೆಯಲ್ಲಿ ನಿರಂತರ 20 ವರ್ಷಗಳ ಕಾಲ ಸದಸ್ಯರಾಗಿ ಆಯ್ಕೆಯಾಗಿರುವ ಇವರು ಪುತ್ತೂರು ಪುರಸಭೆಯಾಗಿದ್ದ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು ಆಗಿದ್ದವರು. ನಗರಸಭೆಯ ಸದಸ್ಯರಾಗಿ ಹೆಸರುವಾಸಿಯಾಗಿರುವ ರಾಜೇಶ್ ಬನ್ನೂರು ಅವರು ಶ್ವಾನ ಪ್ರೇಮ ಮಾತ್ರ ತಲೆಮಾರಿಯಲ್ಲಿ ನಡೆಯುತ್ತಿದೆ. ತಾವೇ ಅತ್ಯಂತ ಮುದ್ದಾಗಿ ಸಾಕಿದ ನಾಯಿ ಇಡುವ ಗಂಡು ಮರಿಗಳನ್ನ ಮಾತ್ರ ತನ್ನ ಬಳಿಯಿಟ್ಟು ಹೆಣ್ಣು ಮರಿಯನ್ನ ಬೀದಿಗೆ ಬಿಡುವ ಜಾಯಮಾನ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇಂತಹ ಬೀದಿಗೆ ಬಿದ್ದ ಮರಿಗಳು ಕೆಲವು ಆಹಾರವಿಲ್ಲದೆ ಸತ್ತರೆ, ಇನ್ನು ಕೆಲವು ಬೀದಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ತಿಂದು ಬೀದಿ ಬದಿ ನಾಯಿಗಳಾಗಿ ಬೆಳೆಯುತ್ತಿದೆ. ಇಂತಹ ಆಹಾರವಿಲ್ಲದೆ ಅಲೆದಾಡುವ ನಾಯಿಗಳಿಗೆ ಅನ್ನದಾತ ಈ ರಾಜೇಶ್ ಬನ್ನೂರು. ಪುತ್ತೂರು ನಗರದಲ್ಲಿದ್ದಂಥ ಸುಮಾರು 100ರಿಂದ 150 ನಾಯಿಗಳಿಗೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ನ ಇಫೆಕ್ಟ್ ಖಂಡಿತವಾಗಿ ಆಗಲಿಲ್ಲ. ಯಾಕಂತ ಕೇಳಿದ್ರೆ ದಿನಂಪ್ರತಿ ಕಳೆದ 15 ವರ್ಷಗಳಿಂದ ರಾತ್ರಿ ಹೊತ್ತಲ್ಲಿ ಊಟವನ್ನು ಹಾಕ್ತಿದ್ದೆವು, ಹೊಟ್ಟೆ ತುಂಬ ಊಟವನ್ನು ಹಾಕ್ತಿದ್ದೆವು, ಬಿರಿಯಾನಿ ಊಟವನ್ನು. ಲಾಕ್ಡೌನ್ನ ನಂತರ ಸಂಜೆಯಿಂದ ಪ್ರಾರಂಭ ಮಾಡಿದ್ದೇವೆ. ಸುಮಾರು ರಾತ್ರಿ 11 ಗಂಟೆ ತನಕ ಈ 150 ನಾಯಿಗಳಲ್ಲದೆ ಒಂದು ವೇಳೆ ಕೆಲವು ನಾಯಿಗಳು ಬರದೇ ಇರ್ಬೋದು ಅಥವಾ ಎಷ್ಟೇ ಇರ್ಬೋದು, ಅದನ್ನೆಲ್ಲ ಸೇರಿಸಿಕೊಂಡು ಉಳಿದಂಥ ನಾಯಿಗಳಿಗೆ ಹಾಕುವಂಥ ವ್ಯವಸ್ಥೆ ಇದೆ. ಅದು ಕೂಡ ಒಳ್ಳೆಯ ಊಟವನ್ನೇ ಕೊಡ್ತೇವೆ, ಹೊಟ್ಟೆ ತುಂಬ ಊಟವನ್ನು ಕೊಡ್ತೇವೆ. ಆದ್ದರಿಂದ ಪುತ್ತೂರು ನಗರದಲ್ಲಿರುವಂಥ ನಾನು ಹೇಳಿದಾಗೆ ಸುಮಾರು 100-150 ನಾಯಿಗಳಿಗೆ ಇಲ್ಲಿಯ ತನಕ ಯಾವುದೇ ಆಹಾರದ ಕೊರತೆ ಖಂಡಿತವಾಗಿ ಆಗಲಿಲ್ಲ ಎಂಬುದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಇದನ್ನು ಮಾಡೋದಂದರೆ ನಾವು ಚಿಕ್ಕದಿರುವಾಗಲೇ ನಮ್ಮ ಮನೆಯಲ್ಲಿ ದನ ಮತ್ತು ನಾಯಿಗಳು, ಬೆಕ್ಕು, ಆಡು ನಾವು ಸಾಕ್ತಾಯಿದ್ದೆವು. ಆ ಪ್ರೀತಿ ಅದು ಮುಂದುವರಿತಾ ಅದೀಗ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದರೆ ಸಂಶಯ ಇಲ್ಲ. ಯಾಕಂತ ಕೇಳಿದರೆ ನಾವು ಈಗಲೂ ಕೂಡ ದನಕ್ಕೆ ಕೂಡ ಆಹಾರವನ್ನು ಕೊಡ್ತಾ ಇದ್ದೇವೆ. ಲಾಕ್ಡೌನ್ನಲ್ಲಿ ಸಂಕಷ್ಟಕ್ಕೀಡಾಗಿರುವ ಜನರಿಗೆ ಸಹಾಯ ಮಾಡಲು ಸಾಕಷ್ಟು ಜನರಿದ್ದು, ಬೀದಿ ನಾಯಿಗಳ ಆಹಾರದ ಸಮಸ್ಯೆಯ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಈ ಸಮಯದಲ್ಲಿ ರಾಜೇಶ್ ಬನ್ನೂರು ತಮ್ಮ ಸಂಕಷ್ಟದ ಜೊತೆಗೆ ನಾಯಿಗಳ ಬಗ್ಗೆ ತೋರಿಸುತ್ತಿರುವ ಕಾಳಜಿ ಪ್ರಶಂಸೆಗೂ ಪಾತ್ರವಾಗಿದೆ. ಬೀದಿ ನಾಯಿಗಳನ್ನ ಒಂದು ಕಡೆ ಸೇರಿಸಿ ಅವುಗಳಿಗೆ ಸರಿಯಾದ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂಬ ಇಂಗಿತ ರಾಜೇಶ್ ಬನ್ನೂರು ಅವರದ್ದು. ಅದಕ್ಕಾಗಿ ಸರ್ಕಾರವೇನಾದರೂ ಭೂಮಿ ನೀಡಿದಲ್ಲಿ ಸಣ್ಣ ಮಟ್ಟಿನ ಶೆಡ್ ನಿರ್ಮಿಸಿ ಬೀದಿ ನಾಯಿಗಳನ್ನ ಸಾಕಬೇಕೆನ್ನುವ ಇವರ ಆಶಯಕ್ಕೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ನೆರವು ನೀಡಬೇಕಿದೆ. ವಿಶೇಷವಾಗಿ ಪುತ್ತೂರಿನಲ್ಲಿ ಕಳೆದ 15 ವರ್ಷಗಳಿಂದ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡುತ್ತಿರುವಂಥ ಸನ್ಮಾನ್ಯ ರಾಜೇಶ್ ಬನ್ನೂರು ಅವರು. ಅವರ ಶ್ರಮಜೀವಿ, ವಿಶೇಷವಾಗಿ ಸಂಘಜೀವಿ, ಮನುಷ್ಯರ ಒಟ್ಟಿಗೆ ಒಡನಾಟ ಇರುವಂಥ ಒಬ್ಬ ವ್ಯಕ್ತಿ.
ನನ್ನ ಪ್ರೀತಿ ಪಾತ್ರವಾದಂಥ ನಾಯಿಗಳಿಗೆ ಅನ್ನ ಆಹಾರ ಕೊಡುವಂಥದ್ದು ಎಲ್ಲ ಮನೆಗಳಲ್ಲಿ ನಾವು ಕಂಡಿದ್ದೇವೆ. ಆದರೆ ಬೀದಿ ನಾಯಿಗಳಿಗೆ ವಿಶೇಷವಾಗಿ, ಅದು ಕೂಡ 150 ಬೀದಿ ನಾಯಿಗಳಿಗೆ 15 ವರ್ಷಗಳ ಕಾಲ ಅನ್ನ ನೀಡುವಂಥ ಕಾರ್ಯ ಅತ್ಯಂತ ಶ್ಲಾಘನೀಯ. ಇವತ್ತು ಲಾಕ್ಡೌನ್ ಇದ್ದರೂ ಕೂಡ ಯಾವುದೇ ವ್ಯವಸ್ಥೆಗಳು ಇಲ್ಲದಿರುವಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ಆಹಾರವನ್ನು ಒದಗಿಸ್ತಾ ಜನರಲ್ಲಿ ಯಾವ ರೀತಿಯ ಪ್ರೀತಿಯನ್ನು ಕಂಡಿದ್ದೇವೋ ಅದನ್ನು ನಾಯಿಗಳಲ್ಲಿ ಕಾಣುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಜೇಶ್ ಬಣ್ಣೂರವರು ಈ ಕಾರ್ಯವನ್ನು ಮಾಡಿರುವಂಥದ್ದು ಹೊಸದೇನಲ್ಲ, 16 ವರ್ಷಗಳಿಂದ ಇದನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮನುಷ್ಯನಿಗೆ ಸಂಕಟ ಬಂದಾಗ ಅಥವಾ ಯಾರಾದರೂ ತೊಂದರೆಗಳಾದ ಮೊದಲ ಸಾಲಿಗೆ ನಿಲ್ಲುವವರು ಸನ್ಮಾನ್ಯ ರಾಜೇಶ್ ಬಣ್ಣೂರವರು. ಅದು ಯಾರೇ ಇರಲಿ, ಯಾವ ವ್ಯಕ್ತಿ ಇರಲಿ, ಹಣ ಇದ್ದವರು ಇರಲಿ, ಬಡವರಿರಲಿ, ಯಾರಿದ್ದರೂ ಕೂಡ ತಾನು ತನ್ನ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು ನಾವು ಕಂಡಿರುವಂಥ ರಾಜೇಶ್ ಬಣ್ಣೂರವರು. ನಗರಸಭೆಯ ಸದಸ್ಯತ್ವದ ಜೊತೆಗೆ ಪತ್ರಿಕಾ ಏಜೆಂಟ್ ಆಗಿಯೂ ಕಾರ್ಯನಿರ್ವಹಿಸುತ್ತಿರುವ ಬನ್ನೂರರ ಶ್ವಾನ ಪ್ರೇಮಕ್ಕೆ ಪುತ್ತೂರಿನ 2 ಹೋಟೆಲ್ಗಳು ಹಾಗೂ 2 ಮುಸ್ಲಿಂ ಬಂಧುಗಳು ತಿಂಡಿ ಮತ್ತು ಇತರ ರೂಪದಲ್ಲಿ ಸಹಕಾರವನ್ನ ನೀಡುತ್ತಿದ್ದಾರೆ. ಅಲ್ಲದೆ ನಾಯಿಗಳಿಗೆ ಚಿಕಿತ್ಸೆ ನೀಡಲು ಕರೆದಲ್ಲಿ ಬರುವ ಪಶುವೈದ್ಯರ ಸಹಕಾರವೂ ಇವರಿಗಿದೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.